ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಜ್ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊರದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗೆ ಟ್ರಾವೆಲಿಂಗ್ ಹೊರದು ಇಲ್ಲಿಯ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ನಿನ್ನೆ ಸಂಜೆ ನಮ್ಮ ಊರಲ್ಲಿ ಚಿಕ್ಕ ಪಿರಿಬಿರಿ ಮಳೆ ಬಂತು. ನಿಮ್ಮ ಊರಲ್ಲಿ ಹೇಗಿತ್ತು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ನಮ್ಮ ಊರಲ್ಲಿ ಪಿರಿಬಿರಿ ಮಳೆ ಬಂತು, ಒಳ್ಳೆ ರೀತಿಯಲ್ಲಿ ಗುಡುಗಿತ್ತು, ಒಳ್ಳೆ ಗಾಳಿ ಬಂತು, ಮಳೆ ಹೋಯಿತು. ಮತ್ತೆ ಇವತ್ತು ಮಳೆ ಬರುವ ಚಾನ್ಸ್ ಉಂಟು, ಸ್ವಲ್ಪ ಕ್ಲೌಡ್ ಉಂಟು. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಇವತ್ತು ಸಹ ಮಧ್ಯಾಹ್ನ ಹೊತ್ತು ಒಳ್ಳೆ ಬೆವರುತ್ತದೆ. ಇವತ್ತು ನಾವು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ, ಬನ್ನಿ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಇರುವುದು? ಕರ್ನಾಟಕದ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಇರುವುದು ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಟೋಟಲ್ ಏರಿಯಾ ಎಷ್ಟುಂಟು? 642.39 ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಉಂಟು ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1988ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಮತ್ತೆ ಎಷ್ಟು ಎವಲ್ಯೂಷನ್ ಉಂಟು? 960 ಮೀಟರ್ ಎವಲ್ಯೂಷನ್ ಉಂಟು. 1999ರಲ್ಲಿ ಇದನ್ನು ಹುಲಿ ಸಂರಕ್ಷಿತ ಜಾಗವಾಗಿ ನಿರ್ಮಾಣ ಮಾಡಿದರು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೆಲವು ರೀತಿಯ ಪ್ರಾಣಿಗಳುಂಟು, ತುಂಬಾ ಪ್ರಾಣಿಗಳುಂಟು. ನನಗೆ ಗೊತ್ತಿರೋ ಪ್ರಾಣಿಗಳನ್ನ ಹೇಳ್ತೇನೆ. ಆನೆ, ಬೆಂಗಲ್ ಟೈಗರ್, ಸಾಂಬಾರು, ಜಿಂಕೆಗಳು, ಕರಡಿಗಳು, ಕೆಲವು ರೀತಿಯ ಪ್ರಾಣಿಗಳುಂಟು. ಮತ್ತೆ ಹೇಳ್ಬೇಕಾದ್ರೆ 250 ಜಾತಿಯ ಪಕ್ಷಿಗಳುಂಟತ್ತೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ. ಮತ್ತೆ ಹೇಳ್ಬೇಕಾದ್ರೆ ಇಲ್ಲಿ ಒಂದು ಟ್ರೈಬಲ್ ಉಂಟು. ಆ ಟ್ರೈಬಲ್ ಹೆಸರು ಜೇನು ಕುರುಬರ ಅಂತ ಹೇಳ್ತಾರೆ. ಇವರು 1981ರಲ್ಲಿ ಇವರ ಜನಸಂಖ್ಯೆ 34,000 ಜನ ಇದ್ದಾರಂತೆ. ಇವರು ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿರೋ ಹಾಗೆ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿದ್ದು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಎಂಟ್ರಿ ಫೀಸ್ ಎಷ್ಟು? ಟಿಕೆಟ್ ಪ್ರೈಸ್ ಎಷ್ಟು? ಇಂಡಿಯನ್ಸ್ಗೆ 150 ರೂಪಾಯಿ, ಫಾರಿನ್ ಅವರಿಗೆ 1500 ರೂಪಾಯಿ. ಇಲ್ಲಿ ಟೈಮಿಂಗ್ ಎಷ್ಟು? 2 ಟೈಮಿಂಗ್ ಉಂಟು, ಒಂದು ಬೆಳಿಗ್ಗೆ ಮತ್ತೊಂದು ಮಧ್ಯಾಹ್ನ. ಬೆಳಿಗ್ಗೆ 6:45ರಿಂದ 8:45ವರೆಗೆ, ಮಧ್ಯಾಹ್ನ 4 ಗಂಟೆಯಿಂದ ಸಂಜೆ 4 ಗಂಟೆಯಿಂದ ಮತ್ತೆ 6 ಗಂಟೆವರೆಗೆ 2 ಟೈಮಿಂಗ್ಸ್ ಉಂಟು. ಇಲ್ಲಿ ಟೈಮಿಂಗ್ಸ್ ಪಕ್ಕ ಎತ್ತಬೇಕಂತ ಕಾಣ್ತದೆ, ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಯಾವ ಟೈಮಿಗೆ ಯಾವ ತಿಂಗಳಿಗೆ ಹೋದ್ರೆ ಒಳ್ಳೇದು? ಜುಲೈಯಿಂದ ಫೆಬ್ರವರಿ ತನಕ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ಸೀಸನ್, ಒಳ್ಳೆ ಚಳಿಗಾಲ, ಒಳ್ಳೆ ಮಳೆಗಾಲ. ಆ ಟೈಮಿಗೆ ಹೋದ್ರೆ ಒಳ್ಳೆ ಟೈಮು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೆಲವು ರೀತಿಯ ಸಫಾರಿಗಳುಂಟು. ಜೀಪ್ ಸಫಾರಿ, ಬಸ್ ಸಫಾರಿ, ಕೆಲವು ರೀತಿಯ ಸಫಾರಿಗಳುಂಟು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬೈ ಬೈ ಹೇಳ್ತಾ, ನಾಳೆ ನೋಡು ಗಾಯ್ಸ್, ಬೈ ಬಾಯ್.